ಪಂಚಾಯತಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಗೆದ್ದು ಇಲ್ಲಿವರೆಗೂ 2 ವರ್ಷದವರೆಗೂ ಯಾವುದೇ ಒಂದು ಲೆಕ್ಕಪತ್ರಗಳು ಸಹ ಕೊಟ್ಟಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಆದಿವಾಲ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ 8 ತಿಂಗಳಿನಿಂದ ಸಾಮಾನ್ಯ ಸಭೆ ಸೇರಿದಂತೆ ಯಾವುದೇ ಸಭೆಗಳು ನಡೆದಿಲ್ಲ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಇದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬುಧವಾರ ನಡೆದ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ಆದಿವಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರ ನಿರ್ಲಕ್ಷ್ಯತನದಿಂದ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. 21 ಲಕ್ಷ ಸಾಲಕ್ಕೆ ಯಾವುದೇ ತರಹದ ಲೆಕ್ಕ ಕೊಡುತ್ತಿಲ್ಲ. ಅದಲ್ಲದೆ ಸಮಯಕ್ಕೆ ಸರಿಯಾಗಿ ಸಾಮಾನ್ಯ ಸಭೆಯನ್ನು ಕರೆಯುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಸದ್ಯ ಕಿರಣ್ ಪಟ್ರೆಹಳ್ಳಿ ಮಾತನಾಡಿ 21 ಲಕ್ಷದ ಸಾಲ ತೋರಿಸುತ್ತಿದ್ದಾರೆ. ಅದು ಏನಾಯಿತು, ಯಾವುದಕ್ಕೆ ಖರ್ಚು ಮಾಡಿದ್ರು ಎನ್ನುವುದನ್ನು ಲೆಕ್ಕ ಕೇಳಿದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸರಿಯಾದ ರೀತಿಯಲ್ಲಿ ಉತ್ತರಿಸುತ್ತಿಲ್ಲ ಎಂಬುದಾಗಿ ಆದಿವಾಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಗ್ರಾಮ ಪಂಚಾಯಿತಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು. ಸ್ಥಳೀಯ ಶಾಸಕರು ಆದಿವಾಲ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಇಲ್ಲಿನ ಅವ್ಯವಸ್ಥೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಆದಿವಾಲ ಫಾರಂನ ಮತ್ತೊಬ್ಬ ಸದಸ್ಯ ದೊರೆಸ್ವಾಮಿ, ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಬಂದರೆ ಪಿಡಿಒ ಏಕವಚನದಲ್ಲಿ ಮಾತನಾಡುತ್ತಾರೆ. ಚರಂಡಿ ಸ್ವಚ್ಛತೆ, ಬೀದಿ ದೀಪ ಕೇಳಿದರೂ ನಿರ್ಲಕ್ಷ್ಯದ ವರ್ತನೆ ತೋರುತ್ತಾರೆ. ಪಂಚಾಯಿತಿಗೆ ಪಿಡಿಒ ಸರಿಯಾಗಿ ಬರುತ್ತಿಲ್ಲ. ಆದಿವಾಲದ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ರಾಶಿ ಕಸ ಬಿದ್ದಿದೆ. ತಿಂಗಳಾದರೂ ಸ್ವಚ್ಛತೆ ಮಾಡುವುದಿಲ್ಲ ಎಂದು ದೂರಿದರು. ಇನ್ನು ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್, ಬೇರೇನು ತೊಂದರೆಗಳಿಲ್ಲ, ಸಾಮಾನ್ಯ ಸಭೆ ಕರೆಯುವುದು ತಡವಾಗಿದೆ. ಅಷ್ಟಕ್ಕೆ ಸದಸ್ಯರು ಸಭೆ ತಿರಸ್ಕರಿಸಿ ಹೊರ ನಡೆದರು ಎಂದರು. ಈ ಸಂದರ್ಭದಲ್ಲಿ ಆದಿವಾಲ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್, ಮುನೀರ್, ಸಾಕಮ್ಮ, ರೇವತಿ, ಜಯಲಕ್ಷ್ಮಿ, ವಿಶ್ವನಾಥ್, ವಿಜಯಲಕ್ಷ್ಮಿ, ಸಣ್ಣಮ್ಮ, ಬಲರಾಮತಿ, ವಿನೋದಮ್ಮ, ಯಲ್ಲಪ್ಪ, ಸೋಮಸುಂದರ್, ನಾಸೀರ್, ರತ್ನಮ್ಮ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಸುಮಾರು 8 ತಿಂಗಳಿಂದ ಯಾವುದೇ ಸಾಮಾನ್ಯ ಸಭೆ ಕರೆದಿಲ್ಲ. ಈ ಪಂಚಾಯತಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಗೆದ್ದು ಇಲ್ಲಿವರೆಗೂ 2 ವರ್ಷದವರೆಗೂ ಯಾವುದೇ ಒಂದು ಲೆಕ್ಕಪತ್ರಗಳು ಸಹ ಕೊಟ್ಟಿಲ್ಲ. ಅಧ್ಯಕ್ಷರ ನಿರ್ದೇಶನೆಯಿಂದ ಯಾವುದೇ ಸಭೆನೂ ಕರೆದಿಲ್ಲ. ಸುಮಾರು 21 ಲಕ್ಷ ರೂಪಾಯಿ ಸಾಲವನ್ನು ತೋರಿಸ್ತಾರೆ. ಆ 21 ಸಾಲವನ್ನು ಲೋಕಾಯುಕ್ತ ತನಿಖೆ ಆಗಬೇಕು. ಇಲ್ಲಿ ಯಾವುದೇ ನಮಗೆ ಮಾಹಿತಿ ಇಲ್ಲದಂಗೆ 21 ಲಕ್ಷ ಖರ್ಚು ಮಾಡಿದರೆ ಅದೇನೇ ಇದ್ರೂ ತನಿಖೆ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೀವಿ. ಅಧ್ಯಕ್ಷರು ಕೇಳಿದ್ರೆ ಪಿಡಿಒ ಕೇಳ್ರಿ ಅಂತಾರೆ, ಪಿಡಿಒ ಕೇಳಿದ್ರೆ ಅಧ್ಯಕ್ಷರು ಕೇಳ್ರಿ ಅಂತಾರೆ. 8 ತಿಂಗಳಿಂದ ಸಾಮಾನ್ಯ ಸಭೆ ಕರೆದಿಲ್ಲ. ಒಂದು ತಿಂಗಳಿಗೆ ಒಂದು ಸಾಮಾನ್ಯ ಸಭೆ ಕರಿಬೇಕು. ಈ ಥರ ನೋಡಿದರೆ ಅಧ್ಯಕ್ಷ ನಿರ್ಲಕ್ಷ್ಯದಿಂದ ಇದೆಲ್ಲ ಆಗಿರೋದು. ಎಲ್ಲ ಮೆಂಬರ್ಗಳೇನಿರೋದು ಒಬ್ರು ಹಜಾಣ ಅವರು ಬಿಟ್ಟು ನಾವು 23 ಜನ ಇದ್ದೀವಿ. 22 ಜನ 21 ಜನ. ಅದೇ ನಮ್ಮೂರಿನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾನು ಸಮಸ್ಯೆಯನ್ನು ಟೋಟಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಸಮಸ್ಯೆ ಕೇಳಿದ್ದಕ್ಕೆ ಒಂಥರ ಏಕವಚನದಲ್ಲ ಮಾತಾಡ್ಬಿಟ್ಟು ಕುತ್ಕೊಳ್ಳೋ ಸಾಕು ನೀಡುವಂತ ಪಿಡಿಒ ಅಂತ ಒಬ್ಬ ಮೆಂಬರ್ ಆದವನು ಏನಿಲ್ಲ. ಸದಸ್ಯರು ನಮ್ಗೇನು ವ್ಯಾಜ್ಯ ಇಲ್ಲ. ಊರಿನ ಸಮಸ್ಯೆ ಸ್ವಲ್ಪ ಸುಮ್ಮನೆ ಅವ್ರು ಏನಂದ್ರು ನಮ್ಮ ಊರಿನಲ್ಲಿ ಸಮಸ್ಯೆ ಇತ್ತು. ಒಂದು ಚರಂಡಿ ಕ್ಲೀನ್ ಆಗಿಲ್ಲ, ಒಂದು ಬಲ್ಬ್ ಇಲ್ಲ. ಬಲ್ಬ್ ಕೇಳಿದ್ರೆ ದುಡ್ಡಿಲ್ಲ ಅಂತ ಕೇಳಿದಕ್ಕೆ ನೀ ಪಿಡಿಒವನ್ನು ಕೇಳಿದ್ರೆ ಒಂಥರ ಮಾತಾಡಿದ್ರು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂದ್ರೆ ನೀನು ಮರ್ಯಾದೆ ಕೊಡೋದಂತ ಏಕವಚನದಲ್ಲೇ ಮಾತಾಡ್ರಿ. ಯಾರು ಪಿಡಿಒ? ಶ್ರೀನಿವಾಸ್. ಅವ್ರ ಹೆಸರು ಶ್ರೀನಿವಾಸ್. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ದೊರೆಸ್ವಾಮಿ. ಓಕೆ, ಹೇಳ್ರಿ ನೀವೇನು? ಮೀಟಿಂಗ್ ಕಲ್ತೀವಿ. ಮೀಟಿಂಗ್ ಕಲ್ತ ಮೇಲೆ ಮೊದಲನೇ ಮೀಟಿಂಗ್ ನಲ್ಲಿ ಸಬ್ಜೆಕ್ಟ್ ಅಜೆಂಡಾ ಓದ್ತಾ ಇದ್ವಿ. ಅಜೆಂಡಾ ಓದಿದಾದ್ಮೇಲೆ ಇವ್ರದ್ದು ಯಾವುದೋ ಒಂದು ವೈಯಕ್ತಿಕವಾದ ಮಾತಾಡಿದ್ರೆ ನಾವು ಮಾತಾಡ್ಬೇಕು. ಅದೇ ಈ ಸೊತ್ತಿಂದೆ ಮಾಡ್ಕೊಂಡ್ರೆ ಅಂತ ಹೋಗಿದ್ದಾರೆ. ಅವರು ಬಂದಿದ್ದಾರೆ. ಪಿಡಿಒರು ಬಂದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಫೋಟೋ ಬೇಕು ಅನ್ನೋದಾರೆ ಇಷ್ಟಪಡೋಣ. ಇವರು ಫೋಟೋ ತಗೊಂಡಾಗಿಲ್ಲ. ಬೆಳಿಗ್ಗೆ ಫೋಟೋ ತಗೊಂಬ ಅಂತ ಹೇಳಿದ್ದಾರೆ. ಮತ್ತೆ ಬೆಳಿಗ್ಗೆ ಫೋಟೋ ತಗೊಂಡಾಗಿದ್ದಾರೆ. ಅಲ್ಲಿ ಸರ್ವರ್ ಪ್ರಾಬ್ಲಮ್. ಬೆಳಗ್ಗಿಂದ ಸಾಯಂಕಾಲದಾಗ ಕೂತ್ಕೊಂಡ್ರೆ ಸರ್ವರ್ ಬಂದಿಲ್ಲ. ಇಲ್ಲಿ ಅಂತ ಪಿಡಿಒ ಈಗ ಕರ್ದೇಟ್ಗೆ ಬಂದು